ಕದ್ರದ ಶ್ರೀ ಮಂಜುನಾಥ ದೇವಸ್ಥಾನದ ಬ್ರಹ್ಮಕಲಶದ ಪೊರ್ತುಡು ಭಕ್ತರಿಗೆ ಒವ್ವೇ ಸಮಸ್ಯೆ ಆವಂದನಂಚ ಮಾತ ವ್ಯವಸ್ಥೆಯನ್ನು ಮಲ್ಪೆರೆ ಸೂಚನೆ ಕೊಡ್ತಾ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಪಾತಿರದಿಂದ ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿದ ಮಂತ್ರಿ ಯುಟಿ ಖಾದರ್ ಪಂತೇರು ಆರ ಅಂಗಾರೆ ಕೂಡಲು ಸುದ್ದಿ ಕೂಟುಡು ವಿವರ ಕುರಿಯಿರು ನಗರಾಭಿವೃದ್ಧಿ ಬಕ್ಕ ದಕ್ಷಿಣ ಕನ್ನಡ ಜಿಲ್ಲೆ ಜವಾಬ್ದಾರಿಕೆದ ಮಂತ್ರಿ ಯುಟಿ ಖಾದರ್ ಅಂಗಾರೆ ಕೂಡ್ಲಾಡು ಕದ್ರದ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನದ ಬ್ರಹ್ಮಕಲಶದಲ್ಲೇ ಕೊಡು ಸುದ್ದಿಕೂಟ ನಡಪಾದು ಸರ್ಕಾರ ಒದಗಾವನ ಸಹಾಯ ಸರ್ಕಾರದ ಬಗ್ಗೆ ವಿವರ ಕುರಿಯಿರು ದೇವಸ್ಥಾನ ಆಡಳಿತ ಮುಖ್ಯಸ್ಥರು ಸದಸ್ಯರು ಸ್ಥಳೀಯ ಪಾಲಿಕೆ ಸದಸ್ಯರು ಅಶೋಕ್ ಕುಮಾರ್ ಮೇಯರ್ ಭಾಸ್ಕರ ಮೊಯ್ಲಿ ಚರ್ಚೆ ಮಾಡ್ತದೆ ಜಿಲ್ಲಾಡಳಿತ ಸರ್ಕಾರ ಪೂರ ಸಹಾಯ ಸಹಕಾರ ಕೊರಿಯರ ಕೇಂದಿತ್ತಿರು ಆಂಡ ಓಟದ ನೀತಿ ಸಂಹಿತೆ ಉಪ್ಪು ನಡೆದವರ ಅಧಿಕೃತ ಸಭೆ ನಡಪಾಯರ ಆವಂದಿಜ್ಜಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಪಾತಿರದೆ ದೇವಸ್ಥಾನಕ್ಕೂ ಬರ್ಪಣ ಭಕ್ತರಿಗೆ ವಾವಂಜಿ ಸಮಸ್ಯೆ ಆವಂದು ನಂಚ ಮಾದ ವ್ಯವಸ್ಥೆಯನ್ನು ಮಲ್ಪೆರ ಸೂಚನೆ ಕೊರ್ತಲು ಬೋರ್ಚಾಂದಿ ಸಂಗತಿ ನಡಪಂದ ನಂಚ ತೂವಣಿರೆ ಪೊಲೀಸ್ ಇಲಾಖೆಗೆ ತಿರಿಪಾದನೆಂದು ಮಂತ್ರಿಯರು ಪಂಡಿರು ಶ್ರೀಲಂಕಾದ ಆತ್ಮಾಹುತಿ ಬಾಂಬ್ ಬಗೆಟ್ ಸುದ್ದಿ ಮಾಧ್ಯಮದ ಪ್ರಶ್ನೆಗಳಿಗೆ ಜವಾಬ್ ಕೊರ್ದು ಭಾರಿ ಬೇಜಾರದ ಸಂಗತಿ ಅಂಚನನ ಓಲ್ಲೆ ನಡಪೆರಬಲ್ಲಿ ನಮ್ಮ ಉಲಾಯ್ದ ಭದ್ರತೆಗೆ ಜನಕ್ರಿನ ಸಾಯಲಬೋಡು ಹೊಸಬೇರು ಬಣ್ಣಗ ಜಾಗ್ರತೆ ವಹಿಸುಡು ಅಕ್ಲಿಗೆ ಬಾಡಿಗೆ ಕೋಣೆ ಇಲ್ಲು ಕೊರ್ನಗ ಪೂರ ಸಂಗತಿಲ ಪಿಂದನೋಡು ಸಂಶಯ ಬತ್ತಂಡ ಅಪಗಣ್ಯ ಪೊಲೀಸರಿಗೆ ತೆರಿಪಾವಡುಂದು ಮಂತ್ರಿ ಯುಟಿ ಖಾದರ್ ಪಂಡೇರು ಭಾಸ್ಕರ ಕೆ ಅಶೋಕ್ ಡಿಕೆ ಎಂ ಶಶಿಧರ ಹೆಗ್ಡೆ ಕಳ್ಳಿಗೆ ತಾರನಾಥ ಶೆಟ್ಟಿ ಸದಾಶಿವ ಉಳ್ಳಾಲ ಸುದ್ದಿ ಕುಟುಡಿದ್ದೀರು. ಪ್ರಮುಖವಾಗಿ ಇಲ್ಲಿಗೆ ಬರುವಂಥ ಸಂಪರ್ಕ ರಸ್ತೆ ಅಲ್ಲಿ ಒಂದು ಮುಖ್ಯ ರಸ್ತೆ ಮಾತ್ರ ಅಲ್ಲ, ಬರುವಂಥ ಎಲ್ಲ ಸಂಪರ್ಕ ರಸ್ತೆಯನ್ನು ಕೂಡ ಸುಸಜ್ಜಿತವಾಗಿಡಲು ಮತ್ತು ವಾಹನ ಮತ್ತು ಜನಸಾಮಾನ್ಯರು ಯಾವುದೇ ತೊಂದರೆ ಇಲ್ಲದೆ ಸಂಚರಿಸುವ ಅನುಗುಣವಾದ ರೀತಿಯಲ್ಲಿ ಸುತ್ತಮುತ್ತ ಎಲ್ಲ ರಸ್ತೆಯನ್ನು ಅಭಿವೃದ್ಧಿಪಡಿಸಲು ಸೂಚಿಸಲಾಗಿದೆ. ಸ್ಟ್ರೀಟ್ ಲೈಟ್ ಸಂಬಂಧಪಟ್ಟ ಕೂಡ ಹಾಗೆ ಲಕ್ಷಾಂತರ ಜನ ಬಂದು ಹೋಗೋ ಸಂದರ್ಭದಲ್ಲಿ ಅದು ರಾತ್ರಿ ಹೊತ್ತು ಕೂಡ ಇರೋ ಕಾರಣ ಸುತ್ತಮುತ್ತಲಿನ ಎಲ್ಲ ಇವತ್ತು ನಮ್ಮ ಜನ ಸಂಚಾರ ಮಾಡುವಂತಹ ರಸ್ತೆಗಳ ದಾರಿದೀಪವನ್ನು ದುರಸ್ತಿಪಡಿಸಿ ಸುಸ್ಥಿತಿಯಲ್ಲಿಡುವಂಥದ್ದು. ಮೆಸ್ಕಾಂ ಇಲಾಖೆಯವರಿಗೆ ನಿರ್ದೇಶನ ಕೊಡಲಾಗಿದೆ. 2ನೇ ತಾರೀಕಿನಿಂದ 12 ತಾರೀಕಿನವರೆಗೆ ಆ ಪ್ರದೇಶದಲ್ಲಿ ಯಾವುದೇ ಕೂಡ ಪವರ್ ಕಟ್ ಮಾಡಬಾರ್ದು. ಹೆಲ್ತ್ ಡಿಪಾರ್ಟ್ಮೆಂಟ್ ಮುಖಾಂತರ ಒಂದು ಮೆಡಿಕಲ್ ಔಟ್ ಪೋಸ್ಟನ್ನು ಓಪನ್ ಮಾಡೋ ಜೊತೆಯಲ್ಲಿ 108 ಆ್ಯಂಬುಲೆನ್ಸ್ ಮತ್ತು ಬೈಕ್ ಆ್ಯಂಬುಲೆನ್ಸ್ ಕೂಡ ನಿಯೋಜಿಸಿ ಡಾಕ್ಟರ್ ಮತ್ತು ಅಗತ್ಯವಿರುವಂತಹ ನಮ್ಮ ಮೆಡಿಸನ್ ಕೂಡ ಅಲ್ಲಿ ಇವತ್ತು ಇಡಲಿಕ್ಕೆ ಸೂಚಿಸಲಾಗಿದೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಸಂಪೂರ್ಣವಾಗಿ ಕಮಿಷನರ್ ಜೊತೆ ಮಾತಾಡಿಕೊಂಡು ಅಲ್ಲಿಗೆ ಬೇಕಾಗುವಂಥ ಎಲ್ಲ ನಮ್ಮ ಹೆಚ್ಚುವರಿ ಪೊಲೀಸ್ ಇವತ್ತು ಅಲ್ಲಿ ಕೊಡೋ ಭದ್ರತೆ ಜೊತೆಯಲ್ಲಿ ಮಫ್ತಿಯಲ್ಲಿ ಹೆಚ್ಚುವರಿ ಪೊಲೀಸ್ ಮತ್ತು ಇಂಟೆಲಿಜೆನ್ಸ್ ಪೊಲೀಸನ್ನು ಜಾಸ್ತಿ ಮಾಡಿ ಸುತ್ತಮುತ್ತಲಿನ ಕೆಲವೊಂದು ಪೊಲೀಸ್ ಸ್ಟೇಷನ್ನಿಂದ ಅಪರಾಧದಲ್ಲಿ ತೊಲ್ಲ ಹುಷಾರಿರುವಂಥ ಪೊಲೀಸನ್ನು ಕೊಡೋದಕ್ಕೆ ಆಯ್ಕೆ ಮಾಡಲಾಗಿದೆ.